ಅದನ್ನು ನಾವು ಬಹಳ ಆಶಯದಿಂದ ಇವತ್ತು ತೊಟ್ಟಿಲಿನ ಕಾರ್ಯವನ್ನು ನಾವು ಇಲ್ಲಿ ಮಾಡ್ತಾ ಇದ್ದೇವೆ. ಬಂದಂತ ಎಲ್ಲರಿಗೂ ನಾವು ನಮ್ಮ ಅಕ್ಕ ಭಾವನ ಮತ್ತು ಎಲ್ಲ ಅವರ ಕುಟುಂಬದ ಪರವಾಗಿ ನಾವು ಅಭಿನಂದನೆಯನ್ನು ಸಲ್ಲಿಸಿದ ಪ್ರಕಾಶ್ ಅವರಿಗೆ ಇನ್ನೂ ಹೆಚ್ಚಿನ ನಮಸ್ಕಾರ ವೀಕ್ಷಕರೇ, ನಾವು ಇವತ್ತು ತಲಂಪಾಡಿ ಕಿನ್ಯಕ್ಕೆ ನಾಮಕರಣಕ್ಕೆ ಬಂದಿದ್ದೇವೆ. ಓಕೆ, ನಾಮಕರಣ ಯಾವ ರೀತಿ ಆಗ್ತಾ ಇದ್ದೇವೆ ಅನ್ನೋದು ನಿಮಗೆ ಇವಾಗ ತೋರಿಸ್ತೀನಿ. ಸ್ವಸ್ತಿ ಕಾಯೇನ ವಾಚಾ ಸಮಾನತ್ವಂ ಯಜ್ಞಸ್ಯ ಕಲಂತದೇವ ಶ್ರೀ ವಿಶ್ವಕರ್ಮೇತಿ ಸಮರ್ಪಯಾಂ ಯಜಮಾನ ಆಯ್ತಲ್ಲ ಬಾಬು, ನಾಮಕರಣ ಆಗ್ತಾ ಉಂಟಲ್ವಾ? ಹೆಸರಿಟ್ಟಾಯ್ತಾ? ಏನ್ ಹೆಸರಿಟ್ರಿ? ಆರ್ಯನ್ ಇಟ್ರಿ ಅಂದ್ರೆ ನಕ್ಷತ್ರದ್ದು ಕರೆಯುದು. ಎರಡ ಹೆಸರಿಲ್ಲ, ಯಾವುದು? ಲೇಖನ್. ಇದು ನಿಮ್ಗೆ ಪ್ರಥಮವಾಗಿ ಹುಟ್ಟಿರುವಂತಹ ಮಗು ಅಲ್ಲ? ತುಂಬಾ ಖುಷಿ ಆಗ್ತಾ ಉಂಟಲ್ಲ? ಓಕೆ, ಥ್ಯಾಂಕ್ ಯು. ಅವರಿಗೆ ಗೊತ್ತೇ ಇಲ್ಲ. ಸ್ವಲ್ಪ
ನೋಡಿ ಇವಾಗ ತೊಟ್ಟಿಲ ಹಾಕುವ ಕಾರ್ಯಕ್ರಮ ನಡೀಲಿಕ್ಕಿದೆ. ಅಂದ್ರೆ 4:30 ನಂತರ 5 ಗಂಟೆಯ ಒಳಗಡೆ ಅಂದ್ರೆ ಆಗ್ಬೇಕು. ಹಾಗೆ ಈಗ ಮಗು ತೊಟ್ಟಿಲ ಹಾಕುವ ಕ್ರಮಕ್ಕೆ ಈಗ ಎಲ್ರು ಡೆಕೋರೇಷನ್
ಒಂಜಿಗೆ ಬೇರೆ ಆಚೆ ಬಾಚೆ ಬಾಚೆ ಬಾಲೆಗಾಡು ಭಾರತಾಪೆಗಳು ಎಲ್ಲ ತೊಂದರೆಗಳಿಂದ ಕಾಪಾಡುವ ನಮ್ಮ ದೇವರ ಒಂದು ತಾಲೂಕಾಯಿ ಜನರಿಗೆ ಗ್ರಾಮ ಎಂಚಿನ ನಮ್ಮದು ಎಂಚಿನ ತಪ್ಪನ್ನು ಅದನ್ನು ಕೊಟ್ಟು ಅದೆಲ್ಲ ತೊಂದರೆಗಳಿಂದ ಕಾಪಾಡ್ತೀವಿ. ಮುದ್ದು ಬರುವೆ ಗುಮ್ಮೆ ಜೋ 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 ಕೊಟ್ಟು ಕಂಡು ಬಾಲೆ ಸುತ್ತ ಕಸ್ತರ ಚಾಯೆ ಗೊಬ್ಬೆ ಪಾಡಡೆ ಮುದ್ದು ಬರುವೆ ಗುಮ್ಮೆ ಜೋ 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 ಪಪ್ಪಗರು ತೂಲೆ ಬೆತ್ತಗಣವೆರು ಬಾಲೆ ದದ್ದು ಮಲ್ಪಡೆ ತಿನ್ನಿ ದೇವರ ಕಿನ್ನಿ ಜೋ 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 ಅಜಿ ತಾಂಗಿನ ಬಾಲೆ ಅಜರಿನ ಕೊಂಡಾಟ ಸೆಳೆ ಮಂಟನ ಬರುವೆ ಜದಿದಾಯೇ ಅಜಿ ತಾಂಗಿನ ಬಾಲೆ ಅಜರಿನ ಕೊಂಡಾಟ ಸೆಳೆ ಮಟ್ಟನ ಬುಳುವೆ ಜದಿದಾಯೇ ಬಾಲಚಂದ್ರನ ತೂದು ಸುತ್ತ ಮುರಳಿನ ಗೆಂತು ಆಮು ಮಲ್ಪುಲಿ ಜೂಜಾ ಬಂದಿದಿಂಜ ಆಮು ಮಲ್ಪುಲಿ ಜೂಜಾ ಬಂದಿದಿಂಜ ಆಮು ಮಲ್ಪುಲಿ ಜೂಜಾ ಬಂದಿದಿಂಜ పొత్తునంతుడు బాలే సుత కత్తలి ఛాయే గొబ్బె పాడడే ముద్దు బరువే గుమ్మె జో 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 పన్న పన్నదాలుగా తారి తప్పడ జోకే ಉದಯಗೆಟ್ಟು ಗುಣ ದೊರಟೆ ಬಣ್ಣ ಬಣ್ಣದ ತಾರಿ ತಪ್ಪಡ ಜೋಕೆ ಉಡಲಗೆಂದು ಜರತ ಸವಿ ಗುಣ ದೊರಟೆ ಪದು ತಜ್ಜೆದು ಬಾಲೆ ಸಿಗಲಡು ಈ ನಿಮನ ಒಬ್ಬ ಅಮ್ಮನ ಪುದರು ಬೆಳಗೊಡೆಯ ಒಬ್ಬ ಅಮ್ಮನ ಪುದರು ಬೆಳಗೊಡೆಯ ಒಬ್ಬ ಅಮ್ಮನ ಪುದರು ಬೆಳಗೊಡೆಯ పొత్తు కంతుడు బాలే సుత కత్తలి జో 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 ಫ್ಯಾಮಿಲಿಯಲ್ಲಿ 7 ಜನ ಮಕ್ಕಳು. ಅದರಲ್ಲಿ 2ನೇವರು ಅಂದ್ರೆ ಅಣ್ಣನ ನಂತರ ನಮ್ಮ ಅಕ್ಕ. ಒಂದು ಚಿನ್ನವನ್ನು ಆಚಾರ್ಯ ಹತ್ರ ಕೊಟ್ರೆ ಅದನ್ನು ಎಷ್ಟು ಜನ ಹೂವಾಗಿ ಮಾಡಬಹುದು, ಆದ್ರೆ ಅದಕ್ಕೆ ಪರಿಮಳ ಬರ್ಬೇಕಾದ್ರೆ ಅದಕ್ಕೆ ಪ್ರಕೃತಿ ಬೇಕು. ಅದೇ ರೀತಿ ಇವಳು ನಮ್ಮ ಚಿನ್ನದಂತ ನನ್ನ ಅಕ್ಕ, ಅವಳಿಗೆ ಪರಿಮಳ ಕೊಟ್ಟದ್ದು ನಮ್ಮ ಕಿಣ್ಯಕ್ಕೆ ಮದುವೆ ಆದ ನಂತರ ನಾಗೇಶ್ ಆಚಾರ್ಯ. ಆ ಪರಿಮಳದ ಮುಖಾಂತರ 4 ಮಂದಿ ಮಕ್ಕಳಿಗೆ ಅವರು ಜನ್ಮ ನೀಡಿದ್ರು. ಆನಂತರ ಈಗ ಕೊನೆಯವಳಾದಂತ ಮಧು ಗಂಡು ಮಗುವಿಗೆ ಒಂದು ಜನ್ಮ ನೀಡಿ ಪ್ರಕಾಶನನ್ನು ಇಟ್ಕೊಂಡು ಬನ್ನಿ
ಮಧು ಪ್ರಕಾಶ್ ಮದುವೆಯಾಗಿ ಒಂದು ಗಂಡು ಮಗುವಿಗೆ ಪ್ರಕಾಶ್ ಯಾನೆ ಅಪ್ಪು ಪ್ರಕಾಶ್ ಅಲಿಯಾಸ್ ಅಪ್ಪು ಅವರು ಗಂಡು ಮಗುವಿಗೆ ಒಂದು ಅವರ ಜನ್ಮವನ್ನು ನೀಡಿದ್ರು ಅಂತ ಈ ಸುಗಂಧರದಲ್ಲಿ ಈ ಸಂದರ್ಭದಲ್ಲಿ ನಾವು ಬಹಳ ಹರ್ಷದಿಂದ ಇವತ್ತು ತೊಟ್ಟಿಲಿನ ಕಾರ್ಯವನ್ನು ನಾವು ಇಲ್ಲಿ ಮಾಡ್ತಾ ಇದ್ದೇವೆ. ಬಂದಂತ ಎಲ್ಲರಿಗೂ ನಾವು ನಮ್ಮ ಅಕ್ಕ ಭಾವನ ಮತ್ತು ಎಲ್ಲ ಅವರ ಕುಟುಂಬದ ಪರವಾಗಿ ನಾವು ಅಭಿನಂದನೆಯನ್ನು ಸಲ್ಲಿಸ್ತಾ ಪ್ರಕಾಶ್ ಅವರಿಗೆ ಇನ್ನೂ ಹೆಚ್ಚಿನ ಮಕ್ಕಳಾಗಲಿ. ಇದೀಗ ಈ ತೊಟ್ಟಿಲು ನಾಮಕರಣಕ್ಕೋಸ್ಕರವೇ ತಂದದ್ದ ಅಲ್ಲ ಮುಂಚೆ? ಇಲ್ಲ ಮುಂಚೆ ನಂದು ದೊಡ್ಡ ಮಗಳದ್ದು ತೊಟ್ಟಿಲು ಮಗು ಬರುವಾಗ ನನ್ನ ಅಪ್ಪ ಕೊಟ್ಟದ್ದು. ಅಂದ್ರೆ ಇದು ಫಸ್ಟ್ ಯಾರಿಗೆ ಈ ತೊಟ್ಟಿಲು ತಂದದ್ದು? ಯಾವ ನಿಮ್ಮ ದೊಡ್ಡ ಮಕ್ಕಳಲ್ಲಿ ಯಾರಿಗೆ? ದೊಡ್ಡ ಮಗಳದ್ದು ದೊಡ್ಡ ಮಗಳಿಗೆ. ಆಮೇಲೆ ಯಾರಿಗೆಲ್ಲ ಈ ತೊಟ್ಟಿಲು ಉಪಯೋಗ ಆಯ್ತು? ಇದರಲ್ಲಿ ಒಂದು 5-6 ಮಂದಿ ಮಕ್ಕಳು ಮಲಗಿದ್ರು. 6 ಮಂದಿ ಬೇರೆ ಕಡೆ ಎಲ್ಲ ಕೊಂಡೋಗಿದ್ದಾರೆ. ಹಾಗೆ ಒಟ್ಟಾರೆ ಇದಕ್ಕೆ 35 ವರ್ಷ. ಎಷ್ಟು ವರ್ಷ ಆಯ್ತು ಈ ತೊಟ್ಟಿಲಿಗೆ? ಇದಕ್ಕೆ 35 ವರ್ಷ ಆಯ್ತು. ಹೌದು. ಇದೀಗ ನಿಮ್ಮ ಲಾಸ್ಟ್ ಮಗಳದ್ದು ಮಗುವಿದ್ದು ಈಗ 35 ವರ್ಷದ ನಂತರ ಈ ಮಗುವಿಗೆ ಈಗ ಈ ತೊಟ್ಟಿಲು ಉಪಯೋಗ ಆಯ್ತು. ಇನ್ನು ಕೂಡ ಉಪಯೋಗ ಆಗುವಂತಹ ಚಾನ್ಸಸ್ ಉಂಟಲ್ವಾ? ಅಲ್ವಾ? ಆರ್ಯನ್ ಆಚಾರ್ಯ ಮೊಮ್ಮಗ ಹುಟ್ಟಿದ ಖುಷಿಯಲ್ಲಿ ಆ ಮಗುವಿನ ಅಜ್ಜ ನೋಡ ಅವರಲ್ಲಿ ಕೇಳ ತುಳುಟ ಕನ್ನಡ ತುಳು ಆಗತ್ತೆ. ಮೊಮ್ಮಗ ಪುಟ್ಟಿನ ಬಾರಿ ಖುಷಿ ಅಂದತೆ, ಬಾರಿ ಖುಷಿ ಆತೆ. ದಾದಬುದಾರ್ ಗೀತೆಯರ್ ಗೊತ್ತಿಲ್ಲ ಬಾಲೆಗ್ ಅಲ್ಲೇ ಕೇಳಿ ದಾದಬುದಾರ್ ಆರ್ಯನ್ ಲೆಪ್ಪಲಿ ಆತೆ ಲೆಪ್ಪಲಿ ಕಷ್ಟ ಇಜ್ಜಾತೆ ಇತ್ತ ಬಾರಿ ಲೆಸನ್ ಹೋಗ್ತಾರ ಬುರ್ದು ಫೋನಲ್ಲಿ ಎಣ್ಣಿ ಉಂಡಾತೆ ಇಲ್ಲಡೆ ಹೋದನ ಎಣ್ಣಿ ಉಂಡಾತ ಪಂಡರ ಜಾಗ್ರತೆ ಓಡಿಂದು ಅಜ್ಜೆ ತಂದರಿಗೆ ಅಂದತೆ ಬಾಲೆನ್ ಮುತ್ತು ಮಾಡ್ತಲೆ ಸರಿ ಈಗ ಮಾತಾಡಿಸಿ ಯಾರು